ಐಐಟಿ ಪದವೀಧರನೊಬ್ಬ ತಾನು ಆಧ್ಯಾತ್ಮಿಕ ಗುರು ಎಂದು ಬಿಂಬಿಸಿಕೊಂಡು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಲ್ಲದೆ ಅಶ್ಲೀಲ ಫೋಟೋ ಮತ್ತು ವಿಡಿಯೋಗಳ ಮೂಲಕ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆರೋಪಿಯನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನ ಒಡಿಶಾ ಮೂಲದ 29 ವರ್ಷದ ಅಭಿಷೇಕ್ ಮಿಶ್ರಾ ಎಂದು ಗುರುತಿಸಲಾಗಿದೆ. ಕಳೆದ 4 ವರ್ಷಗಳಿಂದ ಮಥುರಾದ ರಾಧಾ ಕುಂಜ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದ ಅಭಿಷೇಕ್ ತಾನು ಕಥಾವಾಚಕ ಎಂದು ಪರಿಚಯಿಸಿಕೊಂಡು ರಾಧಾ ಕೃಪಾ ಅಮೃತ ಹೆಸರಿನ ಯೂಟ್ಯೂಬ್ ಚಾನೆಲ್ ಮೂಲಕ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಧಾರ್ಮಿಕ ಪ್ರವಚನಗಳನ್ನು ಪ್ರಸಾರ ಮಾಡ್ತಾ ಇದ್ದ ಈತ ಆದಿಕರ್ತ ನಾರಾಯಣದಾಸ್ ಎಂಬ ಹೆಸರನ್ನ ಇಟ್ಟುಕೊಂಡು ತಾನೊಬ್ಬ ಧಾರ್ಮಿಕ ಗುರು ಎಂದು ಬಿಂಬಿಸಿಕೊಳ್ತಾ ಇದ್ದ. ಸಾಮಾಜಿಕ ಜಾಲತಾಣಗಳ ಮೂಲಕ ವಿಶೇಷವಾಗಿ ಇಂಜಿನಿಯರಿಂಗ್ ಮಹಿಳೆಯರೊಂದಿಗೆ ಪರಿಚಯವನ್ನ ಬೆಳೆಸಿ ಅವರನ್ನ ಕುಟುಂಬದಿಂದ ದೂರವಾಗುವಂತೆ ಪ್ರೇರೇಪಿಸಿ ತನ್ನೊಂದಿಗೆ ವಾಸಿಸಲು ಒತ್ತಾಯಿಸ್ತಾ ಇದ್ದ. ಪೊಲೀಸರ ತನಿಖೆಯ ಪ್ರಕಾರ ಗಾಂಧರ್ವ ವಿವಾಹದ ಹೆಸರಿನಲ್ಲಿ ಮಹಿಳೆಯರನ್ನ ಮದುವೆಯಾಗುವ ನಾಟಕವಾಡಿ ಪ್ರಸಾದದ ಹೆಸರಿನಲ್ಲಿ ಮಾದಕ ವಸ್ತು ಬೆರೆಸಿದ ಹಾಲನ್ನ ನೀಡಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅದರ ಫೋಟೋ ಹಾಗೂ ವಿಡಿಯೋಗಳನ್ನ ದಾಖಲಿಸಿಕೊಳ್ತಾ ಇದ್ದ ಎನ್ನಲಾಗಿದೆ. ಛತ್ತೀಸ್ಗಢದ ಯುವತಿಯೊಬ್ಬಳು ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಿ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಲಾಗಿದೆ. ಪ್ರಕರಣದಲ್ಲಿ ಇನ್ನಷ್ಟು ಮಹಿಳೆಯರು ಸಂತ್ರಸ್ತರಾಗಿರುವಂತಹ ಶಂಕೆ ವ್ಯಕ್ತವಾಗಿದ್ದು ತನಿಖೆ ಮುಂದುವರೆದಿದೆ.